ನಮಸ್ಕಾರ ವೀಕ್ಷಕರೇ. ಕರಾವಳಿಯಲ್ಲಿ ಗಾಂಜಾವೋ ಅಥವಾ ಗಾಂಜಾದ ಒಳಗೆ ಕರಾವಳಿಯೋ, ಇದನ್ನೆಲ್ಲ ತೋರಿಸುವ ಗಾಂಜಾ ಮರ್ಡರ್ಗೆ ಸ್ವಾಗತ. ನಾನು ಆದಿತ್ಯ. ಇದು ಮಂಗಳೂರು. ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಕೊಲೆಯಿಂದ ಹಿಡಿದು ಸ್ಮಗ್ಲಿಂಗ್ ಮಾಫಿಯಾದ ತನಕ ತನ್ನ ವಿಲಕ್ಷಣ ಕೈಗಳನ್ನ ಚಾಚಿದೆ. ಇಲ್ಲಿ ಪಾಪಗಳು ಮಾತ್ರ ನಡೆಯುತ್ತೆ, ಆದ್ರೆ ಶಿಕ್ಷೆ ಕೊಡಿಸುವಷ್ಟು ಯೋಗ್ಯತೆ ಯಾರಿಗೂ ಇಲ್ಲ. ಇದೆಲ್ಲದನ್ನ ತೋರಿಸ್ತೀನಿ, ಈ ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಅದೆಷ್ಟೋ ಪಾಪಿಷ್ಟ ಕಲೆಗಳು ಅಂಟಿ ಹೋಗಿದೆ. ಅದು ಅಂಡರ್ ವರ್ಲ್ಡ್ ಆಗಿರಬಹುದು, ಸ್ಮಗ್ಲಿಂಗ್ಗಳಾಗಿರಬಹುದು, ಅಥವಾ ಮತ್ತಿನ್ಯಾವುದೋ ಕ್ರೈಮ್ಗಳಾಗಿರಬಹುದು. ಇವೆಲ್ಲವೂ ಕರಾವಳಿಗರನ್ನ ಕಿತ್ತು ತಿನ್ನುತ್ತಿದೆ. ಪ್ರತಿದಿನವೂ ಒಂದಿಲ್ಲೊಂದು ಸ್ಮಗ್ಲಿಂಗ್ ಕೇಸ್ಗಳು ಪೊಲೀಸ್ ಮೆಟ್ಟಿಲೇರುತ್ತೆ. ಅದ್ಯಾವುದಕ್ಕೂ ತಲೆಯೂ ಇರೋದಿಲ್ಲ, ಬುಡವೂ ಇರೋದಿಲ್ಲ. ಅದಕ್ಕೆ ಇಂಥ ಕೇಸ್ಗಳು ಜಾಸ್ತಿ ನಿಂತು ಇತ್ಯರ್ಥವಾಗದೆ ಖುಲಾಸೆಯಾಗುತ್ತೆ. ಇವೆಲ್ಲ ದೌರ್ಬಲ್ಯತೆಗಳಿಂದಲೇ ಇಂದು ಸ್ಮಗ್ಲಿಂಗ್ ಒಂದು ಮಾಫಿಯಾವಾಗಿ ತಲೆ ಎತ್ತಿ ನಿಂತಿದೆ. ಹೌದು ವೀಕ್ಷಕರೇ, ಎಜುಕೇಶನ್ ಹಬ್ ಎಂದೇ ಕರೆಯಲ್ಪಡುವ ಕರಾವಳಿ ಜಿಲ್ಲೆಗಳ ನಗರಗಳಿಗೆ ಅಂಟಿಕೊಂಡಿರುವ ಬಹುದೊಡ್ಡ ಕಳಂಕವೆಂದರೆ ಅದು ಗಾಂಜಾ ಮಾಫಿಯಾ. ಇಡೀ ಸ್ಮಗ್ಲಿಂಗ್ ದಂಧೆಯದ್ದೇ ಒಂದು ತೂಕವಾದ್ರೆ ಗಾಂಜಾ ಮಾಫಿಯದ್ದೇ ಒಂದು ತೂಕ. ನಗರದ ಗಲ್ಲಿಗಳಲ್ಲಿ ಗಾಂಜಾ ಎಗ್ಗಿಲ್ಲದೆ ಸಿಗುತ್ತೆ. ಅದೇ ಅಕ್ಕಪಕ್ಕದ ಗಲ್ಲಿಗಳಲ್ಲಿ ಸಕ್ರಿಯವಾಗಿರುವ ಗಾಂಜಾ ಟ್ರೇಡರ್ಗಳು ಸಂಜೆಯಾಗ್ತಾ ಇದ್ದಂತೆ ಫೀಲ್ಡ್ಗಿಳಿದು ಬಿಡ್ತಾರೆ. ಅವರ ಹಣದ ದಾಹಕ್ಕೆ ಬಲಿಯಾಗೋದು ನಶೆಯನ್ನೇ ಫ್ಯಾಷನ್ ಮಾಡಿಕೊಳ್ಳಲು ಹೊರಟಿರುವ ಇಂದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹದಿಹರೆಯದ ಯುವಕರು. ಇನ್ನು ಭವಿಷ್ಯ ಕಾಣಬೇಕಾದವರ ಕಣ್ಣಿನಲ್ಲಿ ನಶೆಯಾಮಲು, ಕೆಂಪಾಗಿರುವ ಕಣ್ಣು ಗುಡ್ಡೆಗಳು. ಯಾವುದೋ ಭ್ರಮಾಲೋಕದಲ್ಲಿ ಇದ್ದೇವೇನೋ ಅನ್ನುವ ಮನಸ್ಥಿತಿಯಲ್ಲಿರುವ ಅತ್ಯಂತ ಹೀನ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. 80% ಅಧಿಕ ಯುವಕರು ಗಾಂಜಾಗೆ ಬಲಿಯಾಗಿದ್ದಾರೆ. ಇನ್ನು ತಾವು ಬಳಸುವುದಲ್ಲದೆ ಅದನ್ನ ಮಾರಾಟ ಮಾಡಲು ಹಾತೊರೆಯುತ್ತಾರೆ. ಶಾಲಾ ಕಾಲೇಜುಗಳಿಗೆ ಮಾರಿ ಹಣ ಮಾಡ್ತಾರೆ. ಅದರಿಂದ ಅದೆಷ್ಟೋ ಜೀವಗಳು ಸತ್ತು ಹೋಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಗಾಂಜಾದ ಕಾರಣಕ್ಕೆ ಮರ್ಡರ್ ಆಗಿ ಹೋದ 26 ವರ್ಷದ ಯುವಕನ ಕುರಿತು ಒಂದು ಭೀಕರ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ. ಇದು ಪಂಜಿಮಗರು, ಕಾವೂರು ಪೊಲೀಸ್ ಠಾಣೆಯಿಂದ ಕೂಗಳತೆಯ ದೂರದಲ್ಲಿದೆ. ಈ ಪಂಜಿಮಗರು ಸಾಕಷ್ಟು ವಿಲಕ್ಷಣ ಕ್ರೈಮ್ಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿ ನಡೆಯೋದೇ ಕ್ರೈಮ್ಗಳು ಅನ್ನುವಂತಹ ಭಯಾನಕ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಸಾಗಾಟ, ದಂಧೆ, ಹಲ್ಲೆ, ಕೊಲೆಯತ್ನ, ಕೊಲೆ ಇತ್ಯಾದಿ ಪಾಪಿಷ್ಟ ಕೆಲಸಗಳೆಲ್ಲ ನಡೆದು ಹೋಗಿದೆ. ಗಾಂಜಾ ಮಾರಾಟಗಾರರಿಗೆ ಬೇಕಾಗಿರುವುದೇ ಕಾಲೇಜ್ ಸ್ಟೂಡೆಂಟ್ಸ್. ಅದಕ್ಕೆ ಸರಿಯಾಗಿ ಕರಾವಳಿಯಲ್ಲಿ ಕಾಲು ಹಾಕಿದಲ್ಲೆಲ್ಲ ಕಾಲೇಜುಗಳೇ. ಆದ್ದರಿಂದ ಇಲ್ಲೇ ನಡೆಯುತ್ತೆ ಎಲ್ಲಾ ರೀತಿಯ ಕ್ರೈಮ್ಗಳು. ಇವನು ಸುನಿಲ್. ನೋಡೋದಕ್ಕೆ ಸುಮಾರಾಗಿ ಕಟ್ಟುಮಸ್ತಾದ ದೇಹ. ತನ್ನ ಬುದ್ಧಿಯನ್ನ ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡಿದ್ರೆ ಒಳ್ಳೆಯವನಾಗಿಯೇ ಇರ್ತಿದ್ದ. ಆದ್ರೆ ಏನು ಮಾಡೋದು, ಮಾಡಿದ್ದೆಲ್ಲ ಪಾಪದ ಕೆಲಸ. ಈತ ಪಂಜಿ ಮೊಗರಿನಲ್ಲಿ ತನ್ನದೇ ಆದ ಹವಾ ಮೇಂಟೈನ್ ಮಾಡ್ಕೊಂಡಿದ್ದ. ಕೆಲ ತಿಂಗಳ ಹಿಂದೆ ಕಲಿ ಯೋಗೀಶ್ ಸಹಚರ ನಾನು ಅಂತ ಹೇಳಿಕೊಂಡು ಉದ್ಯಮಿಯೊಬ್ಬನ ದರೋಡೆಗೆ ಸಂಚು ಹೂಡಿದ್ದ. ತಂಡದ ಜೊತೆ ಸುನಿಲ್ ಅರೆಸ್ಟ್ ಆಗಿ ಜಾಮೀನು ಪಡೆದು ಹೊರಗೆ ಬಂದಿದ್ದ. ಜೈಲಿಂದ ಹೊರಗೆ ಬಂದಿದ್ದೇ ತಡ ಬಿಸಿ ರಕ್ತ ಉಕ್ಕೋದಕ್ಕೆ ಸ್ಟಾರ್ಟ್ ಆಯಿತು. ಪಂಜಿಮಗರು ಕಾವೂರಿನಲ್ಲಿ ತನ್ನದೇ ಆದ ಸ್ವಂತ ಗ್ಯಾಂಗ್ ಕಟ್ಟಿ ಮೆರಿತಾ ಇದ್ದ. ಇನ್ನು ಈತ ರಾಕೇಶ್, ಪಂಜಿಮಗರಿನ ಉರುಂದ ಗುಡ್ಡೆ ನಿವಾಸಿ. ಹದಿಹರೆಯದಲ್ಲಿ ಆಗುವ ಹಾಗೆ ಪ್ರೀತಿ ಚಿಗುರೊಡೆದಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಲವ್ ಮಿತಿ ಮೀರಿತ್ತು. ಅಂದ್ರೆ ಇಬ್ಬರು ಪ್ರೀತಿ ಆಳಕ್ಕೆ ಇಳಿದು ಹೋಗಿದ್ರು. ರಾಕೇಶ್ನ ದುರಾದೃಷ್ಟದ ಅವಧಿ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಆತ ಲವ್ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ, ಇದೇ ಗಾಂಜಾ ದಂಧೆಕೋರ ಸುನಿಲ್ನ ತಂಗಿಯನ್ನ.
ಇವರಿಬ್ಬರ ಪ್ರೀತಿಯ ವಿಷಯ ತಿಳಿದ ಸುನಿಲ್ ಒಂದೆರಡು ಬಾರಿ ರಾಕೇಶ್ಗೆ ಬೆದರಿಕೆ ಕೂಡ ಹಾಕಿದ್ದ. ಆದರೆ ಇದಕ್ಕೆ ಸೊಪ್ಪೆ ಹಾಕದ ರಾಕೇಶ್ ಕ್ಯಾರೆ ಅನ್ನಲಿಲ್ಲ. ಇದಕ್ಕೆ ವ್ಯಾಗ್ರನಾದ ಸುನಿಲ್ ಗಾಂಜಾದ ಅಮಲಿನಲ್ಲಿ ಏನೇನೋ ಮಾಡಿ ಬಿಸಾಕಿದ. ಕ್ರೈಮ್ಗಳೇ ಹಾಗೆ, ಎಲ್ಲಿಂದ ಎಲ್ಲಿಗೋ ಲಿಂಕ್ ಇರುತ್ತೆ. ಯಾರ ಸಾವಿಗೆ ಯಾರೋ ಕಾರಣರಾದ ಘಟನೆಯನ್ನ ತೋರಿಸ್ತೀನಿ. ಅದಕ್ಕೂ ಮುನ್ನ ಗಾಂಜಾ ಮರ್ಡರ್ನಲ್ಲಿ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಗಾಂಜಾ ಮರ್ಡರ್ಗೆ ಸ್ವಾಗತ. ಅವರು ಗಾಂಜಾದ ಅಮಲಿನಲ್ಲಿ ಅಮಾನುಷವಾಗಿ ಎಲ್ಲರೂ ಬೆಚ್ಚಿ ಬೀಳುವ ರೀತಿಯ ಒಂದು ಘಟನೆಯನ್ನ ಅವತ್ತು ಮಾಡಿಯೇ ಬಿಟ್ರು. ಅದನ್ನ ಈ ಸ್ಟೋರಿಯಲ್ಲಿ ನೋಡ್ಕೊಂಬನ್ನಿ. ಅವತ್ತು ಜನವರಿ 3ರ ರಾತ್ರಿ ಇಡೀ ಮಂಗಳೂರು ನಿಶಬ್ದವಾಗಿತ್ತು. ಆದರೆ ಸುನಿಲ್ ಮಾಡಿದ ಕೆಲಸದಿಂದ ಇಡೀ ಕರಾವಳಿಯೇ ಪ್ರಕ್ಷುಬ್ಧವಾಗಿತ್ತು. ತನ್ನ ಬೆದರಿಕೆಗೆ ಸೊಪ್ಪು ಹಾಕದ ರಾಕೇಶ್ನ ಹೇಗಾದರೂ ಮುಗಿಸಬೇಕೆಂದು ಪ್ಲಾನ್ ಮಾಡಿದ ಸುನಿಲ್ ಅವನನ್ನೇ ಟಾರ್ಗೆಟ್ ಮಾಡಿದ್ದ. ಅವನ ಟಾರ್ಗೆಟ್ಗೆ, ಅವನ ಪ್ಲಾನ್ಗೆ ಈತನ ಜೊತೆ ಗಾಂಜಾ ದಂಧೆಯಲ್ಲಿ ಪಳಗಿದವರೇ ಆದ ಪ್ರವೀಣ್ ಪೂಜಾರಿ ಆಲಿಯಾಸ್ ಚೋಟು, ಪ್ರೀತಮ್ ಆಲಿಯಾಸ್ ಅಭಿ ಎಲ್ಲರೂ ಸಾಥ್ ಕೊಟ್ರು. ನಂತರ ಎಲ್ಲರೂ ಸೇರಿ ಒಂದು ಸ್ಕೆಚ್ ಅನ್ನ ರೆಡಿ ಮಾಡಿದ್ರು. ರಾತ್ರಿ ಒಬ್ಬನನ್ನೇ ಮಾತಾಡುವ ನೆಪ ಹೇಳಿ ಕರೆದ್ರು. ಇವರ ಮಾತಿಗೆ ಸರಿಯಾಗಿ ರಾಕೇಶ್ ಸಾಯಬೇಕು ಅಂತಾಲೆ ಸುನಿಲ್ ಕೈಯಲ್ಲಿ ಕೊಲೆಯಾಗಬೇಕು ಅಂತಾನೆ ಬಂದಂತಿತ್ತು. ಆತ ಬಂದಿದ್ದೇ ತಡ. ಗಾಂಜಾದ ಅಮಲಿನಲ್ಲಿದ್ದ ಇವರು 3 ಜನ ಸೇರಿಕೊಂಡು ಪ್ರೀತಿ ಮಾಡ್ತಿದ್ದ ಎನ್ನೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡಿದ್ರು. ಬರ್ಬರವಾಗಿ ಕೊಚ್ಚಿ ಬಿಸಾಕಿದ್ರು. ಅದು ಕೂಡ ರಸ್ತೆಯಲ್ಲಿ ಅಟ್ಟಾಡಿಸಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಾಕಿದ್ರು. ತೀರಾ ವಿಲಕ್ಷಣವಾಗಿ ವಿಕೃತವಾಗಿ ಕಡಿದು ಹತ್ಯೆಗೈದ್ರು. ಇನ್ನು ಇತ್ತ ಕಡೆ ನೋಡಿದರೆ ಗಾಂಜಾ ದಂಧೆಯಲ್ಲಿ ಸುನಿಲ್ ಮತ್ತು ಆತನ ಸಹಚರರು ಸಾಕಷ್ಟು ಬಾರಿ ಜೈಲಿನ ಕಂಬಿಯನ್ನ ಎಣಿಸಿದ್ರು. ಬುದ್ಧಿ ಬರಲಿಲ್ಲ. ಅದಕ್ಕೆ ಕಾರಣ ಗಾಂಜಾ ದಂಧೆಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಮಾಫಿ ಇದೆ. ಪೊಲೀಸರು ಕೂಡ ಇದನ್ನ ಮಾಮೂಲಿಯ ಸಂಗತಿಯಾಗಿ ಮಾಡಿಕೊಂಡು ಬಿಟ್ರು. ಈ ಗಾಂಜಾದ ಹಿಂದೆ ದೊಡ್ಡ ಕೈಗಳಿವೆ. ದೊಡ್ಡ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ಗಳ ಕುಮ್ಮಕ್ಕುಗಳು ಇಂತಹ ನೀಚ ಗಾಂಜಾ ಮಾಫಿಯಾವನ್ನ ಬೆಳೆಸ್ತಾ ಇದೆ ಅನ್ನೋದು ಮಾತ್ರ ದುರಂತದ ಸಂಗತಿ. ಇನ್ನು ಯುವಕರು ಅಷ್ಟೇ ತಮ್ಮ ತಮ್ಮ ಮನೆ, ಮಠ, ವಿದ್ಯಾರ್ಥಿ ಜೀವನ ಎಲ್ಲವನ್ನ ಬಿಟ್ಟು ಅಮಲಿನ ಹಿಂದೆ ಓಡ್ತಾ ಇರೋದು ಈ ಸಮಾಜಕ್ಕೆ ಅಂಟಿದ ಕೇಡು ಅನ್ನೋದು ಮಾತ್ರ ನಗ್ನ ಸತ್ಯ. ಗಾಂಜಾ ಅಮಲಿನ ಹಿಂದೆ ಹೋದ್ರೆ ಸಿಗೋದು ಕ್ರಿಮಿನಲ್ ಎನ್ನುವ ಪಟ್ಟ ಹೊರತು ಗೌರವ ಹಾರ ತುರಾಯಿಗಳಲ್ಲ. ಎಲ್ಲ ಕೆಟ್ಟ ಕೆಲಸ ಮಾಡುವ ಮುಂಚೆ ಒಮ್ಮೆ ಯೋಚನೆ ಮಾಡಿದ್ರೆ ಬಿಳಿ ಬಟ್ಟೆಯನ್ನ ತೊಡೋದು ತಪ್ಪುತ್ತೆ. ಇದೇ ಈ ಹೊತ್ತಿನ ಕ್ರೈಮ್ ಬೇಟ್. ಇನ್ನಷ್ಟು ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.